ಮೀನುಗಾರಿಕಾ ದೋಣಿಯೊಂದು ಮಗುಚಿ ಬಿದ್ದ ಪರಿಣಾಮ ಮೂವರು ಮೀನುಗಾರರು ನಾಪತ್ತೆಯಾದ ಘಟನೆ ಕಾಸರಗೋಡಿನ ಸಮುದ್ರದಲ್ಲಿ ಇಂದು ಮುಂಚಾನೆ ನಡೆದಿರುವುದು ವರದಿಯಾಗಿದೆ. ಘಟನೆಯಲ್ಲಿ 4 ಪಾರಾಗಿದ್ದಾರೆ. ಕಸಬಾ ಕಡುಪುರದ ಸಂದೀಪ್, ರತೀಶ್ ಮತ್ತು ಕಾರ್ತಿಕ್ ನಾಪತ್ತೆಯಾದವರಾಗಿದ್ದಾರೆ. ರವಿ, ಶಿಬಿನ್ ಹಾಗೂ ಮಣಿಕುಟ್ಟನ್ ಎಂಬುವರು ಈಜಿ ದಡವನ್ನು ಸೇರಿದ್ದಾರೆ. ಅಸ್ವಸ್ಥಗೊಂಡಿರುವ ಅವರನ್ನು ಕಾಸರಗೋಡು ಜನರಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸಮುದ್ರದ ದೈತ್ಯ ಅಲೆಗಳ ರಭಸಕ್ಕೆ ಫೈಬರ್ ದೋಣಿ ಮಗುಚಿ ಬಿದ್ದು ಈ ಅನಾಹುತ ಸಂಭವಿಸಿದೆ. ಸಮುದ್ರಕ್ಕೆ ಬಿದ್ದು ನಾಪತ್ತೆಯಾದವರಿಗಾಗಿ ಕರಾವಳಿಯ ಪೊಲೀಸರು, ಅಗ್ನಿಶಾಮಕ ದಳದ ಸಿಬ್ಬಂದಿ, ಮೀನುಗಾರರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಮಗುಚಿ ಬಿದ್ದ ದೋಣಿ ಭಾಗಶಃ ಹಾನಿಗೊಂಡಿದೆ.